ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಹಾಗೇನೆ ಲವ್ಮಾ ಬ್ಯೂಟಿ ಸೋಪ್. ಮನೆಯೇ ಮೊದಲ ಪಾಠಶಾಲೆ, ಹಾಗೆಯೇ ತಾಯಿಯ ಮೊದಲ ಗುರು ಅಂತ ಹೇಳ್ತಾರೆ. ಮನೆಯಲ್ಲಿ ಕಲಿತಂಥ ಪಾಠ, ತಾಯಿಯಿಂದ ಕಲಿತಂಥ ಪಾಠ ಜೀವನದುದ್ದಕ್ಕೂ ವ್ಯರ್ಥ ಆಗೋದೇ ಇಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಇದನ್ನು ಅಳವಡಿಸ್ಕೊಳ್ಬೋದು. ಈ ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ. ಟೀಚರ್ ಅಂತ ಹೇಳಿದೆ. ಇವತ್ತಿನ ನಮ್ಮ ಅತಿಥಿ ಇವರು ಕೂಡ ಓರ್ವ ಟೀಚರ್. ಸೊ ಈಗಾಗಲೇ ಟೀಚಿಂಗ್ ಪ್ರೊಫೆಷನ್ಗೆ ಸೇರಿದಾರಷ್ಟೇ, ಶಾಲೆಯಲ್ಲಿ ಕಲಿಸೋದೇ ಅಷ್ಟೇ ಅಲ್ಲ, ಇವತ್ತಿನ ನಮ್ಮ ಅತಿಥಿ ನಮಗಿವತ್ತು ಅಡುಗೆ ಕೂಡ ಹೇಳ್ಕೊಡ್ತಾ ಇದ್ದಾರೆ, ಅಮಿತಾ ಅವರು. ಸೊ ಮೊಟ್ಟ ಮೊದಲಿಗೆ ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಅಮಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಈಗಾಗಲೇ ಟೀಚಿಂಗ್ ಪ್ರೊಫೆಷನ್ಗೆ ಸೇರಿದ್ದೀರಿ ಅಷ್ಟೇ. ಸೊ ಹೇಗೆ ಅನ್ನಿಸ್ತಾ ಇದೆ? ಗುಡ್, ಖುಷಿ ಅನಿಸುತ್ತೆ. ಓಕೆ. ಸೊ ಎಷ್ಟನೇ ಯಾವ ಕ್ಲಾಸ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಿ? ಫಸ್ಟ್ ಇಂದ 6 ವರೆಗೆ ಹೇಳ್ಕೊಡ್ತೀನಿ. ಫಸ್ಟ್ ಇಂದ 6 ಸ್ಟ್ಯಾಂಡರ್ಡ್. ನೀವೇ ಇಷ್ಟು ಚಿಕ್ಕ ಹುಡುಗಿ, ಚಿಕ್ಕ ಮಗು ಥರ ಇದ್ದೀರಿ. ಆ ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಾರಾ? ಕೇಳ್ತಾರಾ? ಸರಿ. ಹಾಗಾದರೆ ನಾನಂತೂ ತೀರಾ ಒಬೀಡಿಯಂಟ್ ಸ್ಟೂಡೆಂಟ್ ಆಯಿತಾ. ಇಫ್ ಸಪೋಸ್ ನಾನು ಟೀಚರ್ ಆದರೆ ಐ ಆಮ್ ಎ ವೆರಿ ಸ್ಟ್ರಿಕ್ಟ್ ಟೀಚರ್. ಸರಿ. ಸೊ ನಮ್ಗೆ ಏನು ಹೇಳ್ಕೊಡ್ತಾ ಇದ್ದೀರಿ? ಮಸಾಲಾ ಬಿಸ್ಕಿಟ್ ಹೇಳ್ಕೊಡ್ತೀನಿ. ಮಸಾಲಾ ಬಿಸ್ಕೆಟ್. ಓಕೆ. ಮಸಾಲಾ ಬಿಸ್ಕೆಟ್ ಹೇಗೆ? ಇದು ಅವನಲ್ಲಿ ಮಾಡುವಂಥದ್ದ ಏನು? ಅಲ್ಲ, ಹಬೆಯಲ್ಲಿ ಮಾಡುವಂಥ. ಹಬೆಯಲ್ಲಿ ಬೇಯಿಸ್ಕೊಳ್ಳುವಂಥದ್ದು. ಬಿಸ್ಕೆಟನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋದಾ? ನೋಡೋಣ, ಡಿಫ್ರೆಂಟ್ ಆಗಿರುತ್ತೆ. ಸೊ ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ? ತವಾದಲ್ಲಿ ಫ್ರೈ ಮಾಡಬೇಕು. ಓಕೆ ಓಕೆ, ಫೈನ್. ಸೊ ಇದು ಸಾಕಾ? ಇದಕ್ಕೆ ಆಯಿಲ್ ಹಾಕ್ಬೇಕೇನಾದರೂ? ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು. ಸೊ ಎಣ್ಣೆ ಕೂಡ ಬಿಸಿಯಾಗಿದೆ. ಹಾಂ. ಮಸಾಲ ಅಂದರೆ ನಾನು ಅಂದ್ಕೊಂಡೆ ಬರೀ ಪೌಡರ್ಸಲ್ಲಿ ಹಾಕಿ ಮಸಾಲ ಬರುತ್ತೆ ಅಂತ. ಬಟ್ ಇದು ಬಿಸ್ಕೆಟ್ ಅಂತ ಹೇಳ್ತಾ ಇದ್ದೀರಿ. ಎಲ್ಲ ತರಕಾರಿ ಹಾಕಿ ಹುರಿತಾ ಇದ್ದೀರಿ, ಒಗ್ಗರಣೆ ಎಲ್ಲ ರೆಡಿ ಮಾಡಿಕೊಂಡು. ಸೊ ಡಿಫ್ರೆಂಟ್ ಐ ಗೆಸ್. ಬಟಾಣಿ ಎಲ್ಲ ಹಾಕಿ ಬಟಾಣಿ ಟೇಸ್ಟ್. ನೀವು ಟೀಚರೇ ತಾನೇ? ಶೋರ್. ಇಷ್ಟು ಮೆಲ್ಲಿಗೆ ಮಾತಾಡಿದ್ರೆ ಮಕ್ಕಳಿಗೆ ಹೇಗೆ ಕೇಳಿಸುತ್ತೆ? ಕಂಪ್ಲೇಂಟ್ ಬಂದಿದೆಯಾ ಇದು ಪೇರೆಂಟ್ಸಿಂದ? ಸೊ ನನಗೆ ಇಲ್ಲಿಂದ ಇಲ್ಲಿಗೆ ಕೇಳಿಸ್ಲಿಲ್ಲ, ಅದಕ್ಕೆ. ಓಕೆ. ಕ್ಯಾಬೇಜ್. ಹಾಂ. ಅಲ್ಲ, ಈಗ ದೊಡ್ಡ ಮಕ್ಕಳಿಗೆಲ್ಲ ಹೇಳ್ಕೊಡೋದು ಅಂದರೆ ಕಷ್ಟ ಅನಿಸುತ್ತೆ. ಚಿಕ್ಕ ಮಕ್ಕಳೇ ಆ್ಯಕ್ಚುಲಿ ಇನ್ನೂ ಕಷ್ಟ. ಸೊ ಅವ್ರಿಗೆ ಸ್ವಲ್ಪ ಪ್ರೀತಿಯಿಂದನೂ ಹೇಳ್ಕೊಡ್ಬೇಕು, ಸ್ವಲ್ಪ ಸ್ಟ್ರಿಕ್ಟಾಗೂ ಇರಬೇಕು ಅಲ್ವಾ? ಬಟ್ ನಿಮ್ಮನ್ನು ನೋಡಿದ್ರೆ ನನಗೆ ಯಾವ ಆ್ಯಂಗಲಲ್ಲೂ ಸ್ಟ್ರಿಕ್ಟ್ ಅಂತ ಕಾಣಿಸ್ತಾ ಇಲ್ಲ ಅಲ್ವಾ? ಕೇಳ್ತಾರ ಮಾತು? ಕೇಳ್ತಾರೆ. ಅಥವಾ ನೀವೇ ಕೇಳಬೇಕಾ ಉಲ್ಟಾ? ಇಲ್ಲಪ್ಪ, ಕೇಳ್ತಾರೆ. ಹೇಳ್ತಾರೆ. ಕ್ಯಾರೆಟ್. ಸಾಲ್ಟ್. ಓಕೆ.
ಸೊ ಇದಕ್ಕೆ ಒಳಗೆ ಸ್ಟಫಿಂಗ್ಗೆ ಇನ್ನೂ ಬೇಕಿದ್ರೆ ಆಲೂಗಡ್ಡೆ ಎಲ್ಲ ಸೇರಿಸ್ಕೊಳ್ಬೋದಾ? ಹಾಂ ಹಾಂ ಹಾಂ. ಬಟ್ ಬಿಸ್ಕಿಟ್ಗೆ ಅಂದರೆ ಬಟಾಣಿ ಎಲ್ಲ ಹಾಕಿದ್ರೆ ಒಡೆದೋಗಲ್ವಾ? ಇಲ್ಲ, ಏನಾಗಲ್ಲ? ಹಾಂ ಹಾಂ, ವೆರಿ ನೈಸ್. ಪೆಪ್ಪರ್ ಪೌಡರು. ಹ್ಞೂ ಹ್ಞೂ. ಸೊ ಅರುಣ ಕರಿಮೆಣಸು ಪುಡಿ, ಸ್ವಲ್ಪ ಅರಶಿನ ಹುಡಿ. ಸೊ ಮಸಾಲೆ ಅಂತ ಹೇಳಿದ್ರೆ ಮಸಾಲೆಗಳ ರಾಜ ಅದು ನಮ್ಮ ಅರುಣಾ ಮಸಾಲ. 40 ವರ್ಷ ಇತಿಹಾಸ ಇರುವಂಥ ಒಂದು ಮಸಾಲೆ. ಸಾಕಾ? ಸಾಕು ಸಾಕು. ಇದಕ್ಕೆ ಸಾಸ್ ಹಾಕಿದ್ರೆ ಹ್ಞೂ ಸಾಸ್. ಓಕೆ. ಆ ಹುಳಿ ಅಂಶಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ಅವ್ರ ಟೊಮೆಟೊ ಕೆಚಪ್ ಇದ್ದರೆ ಸಾಕಾಗತ್ತೆ. ಸಾಕಾಗ. ಹ್ಞೂ ಪ್ಲಸ್ ತಗೊಳ್ಳಿ. ಹಸಿಮೆಣಸಿನಕಾಯಿ. ಹ್ಞೂ ಮಿತಾ, ಈ ಒಂದು ಪ್ರೊಫೆಷನ್ ಯಾಕೆ ತಗೊಂಡ್ರಿ? ಟೀಚರ್ ಅದು ನೋಬಲ್ ಪ್ರೊಫೆಷನ್ ಆ್ಯಕ್ಚುಲಿ. ಆದರೆ ಹೆಚ್ಚಿಗೆ ಈಗ ಎಲ್ಲರೂ ಕೂಡ ನನಗೆ IT ಕಂಪನಿಗೆ ಹೋಗಬೇಕು, ಇಂಥ MNC ಕಂಪನಿಗೆ ಜಾಯ್ನ್ ಆಗಬೇಕು ಅಂತ ಇರ್ತಾರೆ ಯಂಗ್ಸ್ಟರ್ಸ್. ಹೌದು. ಸೊ ನಿಮಗೆ ಏನು ಈ ಟೀಚಿಂಗ್ ಪ್ರೊಫೆಷನ್ ಇಷ್ಟ ಆಯಿತು? ನಂದು ಮೊದಲು ಅಕೌಂಟ್ಸ್ ರಿಸೆಪ್ಷನಿಸ್ಟ್ ಮಾಡ್ತಾ ಇದ್ದೆ ಅಲ್ಲ, ಅದು ಕೊರೋನಾ ಇದರಲ್ಲಿ ಜಾಬ್ ಹೋಯ್ತು. ಓಕೆ. ಸೊ ಮನೆಯಲ್ಲಿದ್ದಾಗ ಟೀಚಿಂಗಿಗೆ ಕರೆದ್ರು. ಸೊ ಯಾಕೆ ಸುಮ್ಮನೆ MA ಆಗಿದೆ ಅಲ್ಲ. ಹಾಂ 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 ಹಾಂ. ಓಕೆ. ಇದು ಮಿಕ್ಸ್ ಮಾಡುವ ಗೋಧಿ ಹಿಟ್ಟು. ಓಕೆ, ಇದಾಯ್ತಾ? ಅದು ಸ್ವಲ್ಪ ಇನ್ನೂ ಬೇಯಬೇಕು. ಓಕೆ, ಸೊ ನೀವು ಕಂಟಿನ್ಯೂ ಮಾಡಿ. ಗೋಧಿ ಹಿಟ್ಟಲ್ವಾ ಅದು? ಗೋಧಿ ಹಿಟ್ಟು, ಉಪ್ಪು, ಹ್ಞೂ ನೀರು ಹಾಕಬೇಕಾ? ನೀರು ಹಾಕಿ. ಕ್ಯಾಬೇಜ್ ಆದ ಕಾರಣ ಕ್ಯಾಬೇಜ್ ಮತ್ತು ಕ್ಯಾರೆಟ್ ತುರಿ ಬೇಗ ಬಂದ್ಬಿಡುತ್ತೆ. ಸಾಕು ಅನ್ಸುತ್ತಲ್ಲ? ಸಾಕು ಸಾಕು. ಆಫ್ ಮಾಡ್ತೀನಿ. ಸೊ ಇದು ಗೋಧಿ ಹಿಟ್ಟನ್ನು ಯಾವ ಹದಕ್ಕೆ ಕಲಿಸ್ಕೊಳ್ಬೇಕು? ಚಪಾತಿ ಹಿಟ್ಟಿನ ಹದಕ್ಕ, ಪೂರಿ? ಅದು ತುಂಬ ಹದನೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ತೆಳುವೂ ಅಲ್ಲ. ಓಕೆ. ಇದು ನಾದ್ಕೊಂಡು ಸ್ವಲ್ಪ ಹೊತ್ತು ಇಡಬೇಕಾಗುತ್ತಾ? ತಕ್ಷಣವೇ ಮಾಡ್ಕೊಳ್ಳುವಂಥದ್ದು? ಮಾಡ್ಕೊಳ್ಬೋದು. ಒಂದು 2 ಮಿನಿಟ್ಸ್ ಇಟ್ಟು. ಹಾಂ, ಓಕೆ. ಸ್ವಲ್ಪ ಆಯಿಲ್. ನೋಡಿ, ಇದು ನೆಕ್ಸ್ಟ್ ಇಡ್ಲಿ ಕುಕ್ಕರ್ ಇಟ್ಕೊಳ್ಳೋದಾ? ಇದು ನಿಮಗೆ ಬೇಕಲ್ಲ ಮಸಾಲೆಗೆ? ಹೌದು. ಈಗ ನೀವು ಹಬೆಯಲ್ಲಿ ಬೇಯಿಸ್ತಾ ಇದ್ದೀರಲ್ಲ, ಡೈರೆಕ್ಟ್ ಹಾಗಾದರೆ ಈಗ ಇಂಗ್ರೀಡಿಯೆಂಟ್ಸ್ ಇದನ್ನು ನೋಡ್ತಾ ಇರುವಾಗ ನನ್ನ ಅನುಭವದ ಪ್ರಕಾರ ಡೈರೆಕ್ಟ್ ಡೀಪ್ ಫ್ರೈ ಮಾಡ್ಕೊಳ್ಬೋದಲ್ವಾ? ಮಾಡ್ಕೊಳ್ಬೋದು. ಹಾಂ, ಆಗ ಬಿಸ್ಕೆಟ್ ಆಗಲ್ಲ. ಹೌದು. ಹೌದು, ಸ್ವಲ್ಪ ಟೇಸ್ಟ್ ಚೇಂಜ್. ಹೌದು. ಒಳಗಡೆ ಹಾಕಿ ಸ್ಟಫ್ ಮಾಡ್ಕೊಳ್ಳೋದು.
ಸ್ವಲ್ಪ ಮೋಮೋಸ್ ಟೈಪೇ ಬರುತ್ತೆ ಬಹುಶಃ. ಹ್ಞೂ ಹೌದು. ಹಾಂ, ಇದು ನಿಮ್ಮದೇ ಇನೋವೇಟಿವಾ ಡಿಶ್? ಹಾಂ. ರೆಡಿ ಆಯಿತು. ಇದು ಹಬೆಯಲ್ಲಿ ಇಟ್ಕೊಳ್ಳೋದಾ? ಇದಕ್ಕೇನಾದರೂ ಆಯಿಲ್ ಗ್ರೀಸ್ ಮಾಡಬೇಕಾ? ಇದು ಹಬೆಯಲ್ಲಿ ಸಾಧಾರಣ ಒಂದು ಎಷ್ಟೊತ್ತು ಬೇಯಿಸ್ಕೊಳ್ಬೇಕಾಗತ್ತೆ? 8 to 10 minutes ಅಷ್ಟು ಬೇಕಾಗುತ್ತೆ. ಇದ್ರ ಮೇಲೇನೂ ಕೂಡ ಮತ್ತೆ ಪುನಃ ಆಯಿಲ್ ಏನಾದರೂ ಗ್ರೀಸ್ ಮಾಡಬೇಕಾ? ಈಗ ಹಬೆಯಲ್ಲಿ ಬೇಯಿಸ್ಕೊಳ್ಳೋದು ಆಗಿದ್ರೂ ಕೂಡ ಈ ಗೋಧಿ ಅಂಟಿನ ಮೇಲೆ ಏನಾದರೂ ಗ್ರೀಸ್ ಮಾಡಬೇಕು ಅಂತೆಲ್ಲ ಏನು ಬೇಕಾಗಿಲ್ಲ. ಸೊ ಲಿಡ್ ಇಟ್ಕೊಳ್ಳೋಣ. ಓಕೆ. ಸೊ ಇನ್ನೂ ಇದು ಒಂದು 5 to 8 ನಿಮಿಷ ಬೇಯಬೇಕು. ನಾವು ಎಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಒಳಗಿನ ಸ್ಟಫಿಂಗ್ ಬೆಂದಿದೆ ಅಲ್ಲ, ಸೊ ಔಟರ್ ಲೇಯರ್ ಮಾತ್ರ ಬೇಯಬೇಕು. ಓಕೆ. ಇದು ಬೆಂದ ನಂತರ ಅದು ಫ್ರೈ ಮಾಡಬೇಕು. ಈಗ ನೀವು ಗೋಧಿ ಹಿಟ್ಟಿಂದ ಮಾಡಿದ್ರಲ್ಲ, ಇದನ್ನೇ ನಾವೇನಾದರೂ ಬೇಕಾದರೆ ಅಕ್ಕಿ ಹಿಟ್ಟು ಅದನ್ನು ಕೂಡ ಕಲಸಿ ಈ ಥರ ಮಾಡಿಕೊಂಡ್ರೆ ಅಕ್ಕಿ ವಡೆ ಆಗ್ಬೋದು ಅಲ್ವಾ? ಎಸ್, ವಡೆ ಬರುತ್ತಾಗ ಇದು ಬಿಸ್ಕೆಟ್ ಆಗಲ್ಲ. ಹಾಂ. ಸೊ ಕೆಲವರಂತೂ ಆ ಟೈಪ್ ಕೂಡ ಮಾಡ್ಕೊಳ್ತಾರೆ, ಸ್ಟಫಿಂಗ್ ಬಂದು ಮಾಡಿಕೊಂಡ್ರು ಕೂಡ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಬಟ್ ಇದು ನಿಮಗೆ ಈಗ ಸಾಸ್ ಜೊತೆಗೆ ತಿನ್ನೋದಕ್ಕೆ ಬಿಸ್ಕೆಟ್ ಅಂತ ಹೇಳಿದ್ರಿ. ಯೂಶ್ವಲಿ ಬಿಸ್ಕೆಟ್ಸ್ ಸಾಸ್ ಜೊತೆ ತಿನ್ನಲ್ಲ, ಬಟ್ ಇದು ಸಾಸ್ ಜೊತೆಗೆ ತಿನ್ನೋಕ್ಕಾಗುತ್ತಾ? ಆಗುತ್ತೆ. ಯಾಕೆಂದರೆ ಒಳಗೆ ಮಸಾಲ ಇರೋದ್ರಿಂದ ನಾನು ಆ ಕ್ವೆಶನ್ ಕೇಳಿದೆ. ಓಕೆ, ಸರಿ. ಸೊ ಬಂದಿದೆ ಅಲ್ಲ, ಆಫ್ ಮಾಡಲಾ? ಸೊ ಇದಿಷ್ಟು ಈ ರೀತಿ ಬಂದರೆ ಆಯಿತು. ಆಯಿತು. ಓಕೆ. ಸೊ ಇದ್ರಲ್ಲಿ ತೆಗಿಲಾ? ಸೊ ಐ ವಿಲ್ ಹೆಲ್ಪ್ ಯು ಔಟ್. ಎಸ್. ಬೆಂದಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ಕರೆಕ್ಟಾಗಿ ಅಲ್ಲ, ಆರಾಮ್ಸೆ ಬರುತ್ತೆ. ಸೊ ರೆಡಿಯಾ? ಇಲ್ಲ, ಫ್ರೈ ಮಾಡಬೇಕು. ಮತ್ತೆ ಪುನಃ ಇದನ್ನು ಫ್ರೈ ಮಾಡ್ಕೊಳ್ಬೇಕಾ? ಓಹ್. ಸೊ ನಾನು ಅಂದ್ಕೊಂಡೆ ಬಿಸ್ಕೆಟ್ ಹಬೆಯಲ್ಲಿ ಬೆಂದರೆ ಫಿನಿಶ್. ಇಲ್ಲ, ಫ್ರೈ. ಎಸ್. ಓಕೆ. ಅಂದರೆ ಶಾಲೋ ಫ್ರೈ, ಡೀಪ್ ಫ್ರೈ? ಶಾಲೋ ಫ್ರೈ. ಸೊ ನನಗೂ ಸ್ವಲ್ಪ ಅಡುಗೆ ಬರುತ್ತೆ, ಹಾಗಾಗಿ ನಾನು ಅಂದಾಜಲ್ಲೇ ಹೇಳ್ತಾ ಇದ್ದೀನಿ. ಸೊ ಆಯಿಲ್ ಹಾಕ್ಬೇಕಲ್ಲ? ಹಾಂ, ಹೌದು. ಸಾಕಾ? ಸ್ವಲ್ಪ ಹಾಕಬೇಕಾ? ಅಂದರೆ ಈಗ ಖಾಲಿ ಹಾಗೆ ಸಾಫ್ಟ್ ಆಗಿರುತ್ತೆ, ಅದರ ಮೇಲಿಂದ ಆ ಕ್ರಿಸ್ಪಿನೆಸ್ ಬರೋದಕ್ಕೆ. ಹಾಂ, ಓಕೆ ಓಕೆ. ಸೊ ಇದು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್. ಈಗ ಮಸಾಲೆ ಔಟರ್ ಲೇಯರ್ಗೆ ನೀವು ಬರೀ ಉಪ್ಪು ಮಾತ್ರ ಹಾಕಿದಿರಿ, ಅದಕ್ಕೂ ಕೂಡ ಸ್ವಲ್ಪ ಮಸಾಲ ಹಾಕೊಂಡು ಏನಾದರೂ ಟ್ರೈ ಮಾಡಿದ್ದೀರಾ? ಇಲ್ಲ ಇಲ್ಲ, ಹಾಗೇನೆ.
ಸೊ ಬಿಸ್ಕೆಟ್ಟೇ ಎಲ್ಲ ಕಡೆ ಓಡ್ತಾ ಇದೆ. ಎಸ್, ಮಸಾಲ ಮಸಾಲಾ ಬಿಸ್ಕೆಟ್. ಓಕೆ ಟೀಚರ್, ನೀವು ಸ್ವಲ್ಪ ಜೋರು ಮಾತಾಡಲಿಲ್ಲ. ನಿಮ್ಮ ಸ್ಟೂಡೆಂಟ್ ಅಂತೂ ನಿಮ್ಮ ತಲೆ ಮೇಲೆ ಕೂತ್ಕೊಳ್ತಾ ಇದ್ದಾರೆ, ಬರೆದಿಟ್ಕೊಳ್ಳಿ. ಫಸ್ಟ್ ಹೇಳ್ತಾ ಇದ್ದೀನಿ. ಎಸ್, ಬಟ್ ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿಯಾಗಿ ಮಸಾಲಾ ಬಿಸ್ಕೆಟನ್ನು ಮಾಡಿಕೊಟ್ಟಿದ್ದಾರೆ. ಮಾತು ಕಮ್ಮಿ ಆದರೂ ಕೆಲಸ ಮಾತ್ರ ಅಚ್ಚುಕಟ್ಟಾಗಿದೆ. ಬಟ್ ಟೀಚರ್ ಅಂದಮೇಲೆ ಸ್ವಲ್ಪ ಮಾತು ಕೂಡ ಬೇಕು. ಸೊ ಅದವರು ಸುಧಾರಿಸ್ಕೊಳ್ತಾರೆ. ಬಟ್ ಇದನ್ನು ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಮಸಾಲಾ ಬಿಸ್ಕೆಟ್ ತಯಾರಿಸೋ ವಿಧಾನ. ಮೊದಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಜೀರಿಗೆ, ಹೆಚ್ಚಿದ ಈರುಳ್ಳಿಯನ್ನು ಹುರಿದು, ಕ್ಯಾಬೇಜ್, ಕ್ಯಾರೆಟ್ ತುರಿ, ಸ್ವಲ್ಪ ಉಪ್ಪು ಹಾಕಿ ಹುರಿಯಿರಿ. ನಂತರ ಅರುಣ ಕರಿಮೆಣಸು ಪುಡಿ, ಅರುಣ ಅರಶಿನ ಪುಡಿ, ಟೊಮ್ಯಾಟೊ ಕೆಚಪ್, ಹಸಿಮೆಣಸು ಹಾಕಿ ಹುರಿಯಿರಿ. ಇನ್ನೊಂದೆಡೆ ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಹದವಾಗಿ ಕಲಸಿ ನಾದಿಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ಕಲಸಿ 5 ರಿಂದ 10 ನಿಮಿಷ ನೆನೆಯಲು ಇಡಿ. ಆನಂತರ ಚಿಕ್ಕ ಉಂಡೆಗಳನ್ನು ಮಾಡಿ ತಟ್ಟಿಕೊಂಡು ಹೂರಣ ತುಂಬಿ ಮಡಚಿಕೊಳ್ಳಿ. ಬಳಿಕ ಹಬೆಯಲ್ಲಿ 10 ರಿಂದ 15 ನಿಮಿಷ ಬೇಯಿಸಿ. ಆ ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಮಸಾಲಾ ಬಿಸ್ಕೆಟ್. ಮಸಾಲಾ ಬಿಸ್ಕೆಟ್ ಏನೋ ಬಿಸಿಯಾಗಿ ರೆಡಿಯಾಗಿದೆ. ಬಿಸ್ಕೆಟ್ ಬಿಸಿ ತಿನ್ನಬೇಕಾ ತಣ್ಣಗೆ ತಿನ್ನಬೇಕಾ ನಾನು ಕೇಳಲಿಲ್ಲ. ಬಟ್ ಇರಲಿ, ಇಷ್ಟು ಬಿಸಿ, ತೀರಾ ಬಿಸಿ ಇದೆ, ಅದನ್ನು ತಿನ್ನೋಕ್ಕಾಗಲ್ಲ. ನೆಕ್ಸ್ಟ್ ರೆಸಿಪಿ ಏನು ನಾನು ಕೂಡ ಕಾಯ್ತಾ ಇದ್ದೀನಿ. ಸೊ ಅವರು ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ಬಿಸಿ ಆಗಿರುವಂಥ ಮಸಾಲಾ ಬಿಸ್ಕೆಟ್. ಸೊ ಡಿಫ್ರೆಂಟ್ ಟೈಪ್ ಬಿಸ್ಕೆಟ್, ಅದು ಕೂಡ ಅವನ್ ಇಲ್ಲದೆ ಕೂಡ ಮಾಡುವಂಥ ಒಂದು ಬಿಸ್ಕೆಟನ್ನು ಹೇಳ್ಕೊಟ್ರು. ಈಗ ಯಾವ ಚಮತ್ಕಾರಿ ಡಿಶನ್ನು ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ. ಎಸ್ ಅಮಿತಾ, ಈಗ ಯಾವ ಡಿಶನ್ನು ಹೇಳ್ಕೊಡ್ತಾ ಇದ್ರಿ? ಆಲೂ ಕಬಾಬ್ ಹೇಳಿ. ಆಲೂ ಕಬಾಬ್. ಓಕೆ, ಬೋಂಡಾ ಅಲ್ಲ ಅಲ್ವಾ? ಅಲ್ಲ. ಎಸ್. ಸರಿ, ಹಾಗಾದರೆ ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ? ಆಲೂ ಫಸ್ಟ್ ಮಿಕ್ಸ್ ಮಾಡ್ಕೊಳ್ರಿ. ಓಕೆ, ತಗೊಳ್ಳಿ ಸ್ಪೂನ್ಸ್. ಇದು ಗೋಧಿ ಹಿಟ್ಟು. ಗೋಧಿ ಹಿಟ್ಟು. ಓಕೆ, ಇದು ಅಕ್ಕಿ ಹಿಟ್ಟು. ಈಗ ಆಲೂಗಡ್ಡೆ ನೀರಲ್ಲಿ ಮುಳುಗಿಸಿದ್ರಿ ಅಂದ್ರೆ ಅದು ಬೆಂದಿರೋದು ಅಂತದಲ್ಲ? ಅಲ್ಲ, ಓಕೆ, ಸಿಪ್ಪೆ ಬಿಡಿಸಿ ಇಟ್ಕೊಂಡಿರ್ಬೇಕು. ಓಕೆ. ಇದು ಕಾರ್ನ್ಫ್ಲವರ್. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಹುಡಿ. ಸೊ ಆಗಲೇ ಹೇಳಿದೆ ಮಸಾಲೆಗಳ ರಾಜ ಅಂತ ಹೇಳಿದ್ರೆ ಅದುವೇ ಅರುಣಾ ಮಸಾಲಾ. ಸೊ ಅರುಣಾ ಮಸಾಲರವರ ಅರಿಶಿನ ಪುಡಿ ಸಾಕಾ? ಸ್ವಲ್ಪ ಸಾಕು ಅನ್ಸುತ್ತಲ್ಲ. ಚಿಲ್ಲಿ ಪೌಡರ್ ಸ್ವಲ್ಪ. ಅರುಣಾ ಮೆಣಸಿನ ಪುಡಿ ಸಾಕಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ. ಓಕೆ, ಹಾಕಬೇಕಾಗ್ತದೆ. ಎಗ್ ಕೂಡ ಹಾಕೊಳ್ಬೇಕು. ಹೌದು. ಓಕೆ,
ಸೊ ಇದು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕಾಗುತ್ತಾ ಅಥವಾ ತಕ್ಷಣವೇ ಏನು ಡೀಪ್ ಫ್ರೈಯಾ? ಡೀಪ್ ಫ್ರೈ. ಓಕೆ. ಸೊ ಹಾಗಾದರೆ ಆಯಿಲ್ ಇಟ್ಕೊಂಡ್ಬಿಡ್ತೀನಿ. ಹಾಂ. ನೀರು ಬೇಕಾಗುತ್ತಾ? ಸ್ವಲ್ಪ. ಓಕೆ. ಸೊ ಮೊದಲಿಗೆ ಆಯಿಲ್ ಹಾಕೊಳ್ಳೋಣ. ಸನ್ ಪ್ರೀಮಿಯಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಫ್ರೈಡ್ ಐಟಮ್ ಆಗಿರಲಿ, ಹಾಗೇ ಒಗ್ಗರಣೆಗೂ ತುಂಬ ಚೆನ್ನಾಗಿರುತ್ತೆ. ಸೊ ನೀರು ಹಾಕ್ಕೊಳ್ಬೇಕು ಹೇಳಿದ್ರಲ್ಲ, ಹೌದು. ನೀರು ಸಾಕಾ? ಬೇಕಾ ನೀರು? ಬೇಡ. ಸೊ ಇದು ಊಟಕ್ಕೆ ಮಾಡುವಂಥ ಒಂದು ಡಿಶ್ಶಾ ಅಥವಾ ಈವ್ನಿಂಗ್ ಸ್ನ್ಯಾಕ್ ಟಿ ವಿ ನೋಡ್ಕೊಂಡು ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ? ಊಟ ಟೈಮ್ಗೆ. ಅಂದರೆ ಕಬಾಬ್ ಯೂಶ್ವಲಿ ನಾವು ಊಟಕ್ಕೂ ಆಗುತ್ತೆ, ಬಟ್ ಏನಾದರೂ ಹಾಗೆ ಟಿ ವಿ ನೋಡ್ತಾ ಟೈಮ್ ಪಾಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಈ ಕಡೆ ಜೋರಾಗಿ ಮಳೆ ಸುರಿತಾ ಇರಬೇಕು ಅಥವಾ ಚಳಿ ಚಳಿ ಇರಬೇಕು, ಈ ಥರ ಬಿಸಿ ಬಿಸಿ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕಾದಿದೆ ಹಾಕ್ಕೊಳ್ಬೋದು. ಎಣ್ಣೆಗೆ ಹಾಕಿ. ಈಗ ನೀವು ಮೊಟ್ಟೆ ಹಾಕಿ ಕಲಸಿದ್ದೀರಲ್ವಾ, ಮೊಟ್ಟೆಯನ್ನು ಬೇಡದಿದ್ದರೆ ಇದು ಅದನ್ನು ಯೂಸ್ ಮಾಡಬೇಕು ಅಂತ ಇಲ್ಲ? ಇಲ್ಲ, ಕಬಾಬ್ ಇಲ್ಲ ಅಲ್ಲ, ಬಟ್ ಅದು ಸ್ವಲ್ಪ ಟೇಸ್ಟಿ ಆಗ್ತದೆ ಅಂತ ಮೊಟ್ಟೆ ಹಾಕಿದರೆ. ಹೌದು. ಓಕೆ. ಸೊ ನೀವು ಸ್ಕೂಲಲ್ಲಿ ಯಾವೆಲ್ಲ ಸಬ್ಜೆಕ್ಟ್ ಟೀಚ್ ಮಾಡ್ತೀರಿ? ಸೋಷಿಯಲ್ ಸೈನ್ಸ್, ಕನ್ನಡ, ಇಂಗ್ಲೀಷ್. ಸೊ ಯಾವುದು ತುಂಬ ಇಷ್ಟ ಕಲಿಸೋದಕ್ಕೆ? ಸೋಷಿಯಲ್ ಸೈನ್ಸಾ, ಕನ್ನಡವಾ, ಇಂಗ್ಲೀಷ್? ಸೈನ್ಸ್. ಸೋಷಿಯಲ್ ಸೈನ್ಸ್ ಬೆಸ್ಟ್. ಯಾಕೆ ಗೊತ್ತಾ? ಸೋಷಿಯಲ್ ಸೈನ್ಸಲ್ಲಿ ಎಲ್ಲರೂ ನಿದ್ದೆ ಹೊಡಿತಾ ಇರ್ತಾರೆ. ನಾನಂತೂ ಅದೇ ಮಾಡ್ತಾ ಇದ್ದೆ. ಆದರೆ ಸೋಷಿಯಲ್ ಸ್ಟಡೀಸ್ ಅಂದರೆ ವೆರಿ ಬೋರಿಂಗ್, ಅದರಲ್ಲೂ ಎಸ್ಪೆಷಲಿ ಹಿಸ್ಟ್ರಿ. ಓ ಗಾಡ್. ಸೊ ಆ ಹಿಸ್ಟ್ರಿ ಕೇಳಬೇಕು ಅಂದರೆ ನಿದ್ರೆ ಬರ್ತಾ ಇರುತ್ತೆ. ಅದು ಹೆಚ್ಚಾಗಿ ಆ ಪೀರಿಯಡ್ಸನ್ನು ಊಟದ ನಂತರವೇ ಇಟ್ಕೊಳ್ತಾರೆ. ಸೊ ಹಾಗಂತೂ ಟೀಚರ್ ನೋಡಿದರೆ ಎಲ್ಲಿ ಬೈತಾರೆ ಅಂತ ಒಂದು, ಅದು ಹೀಗೆ ಹೇಗೆ ಕಣ್ಣಿಗೆ ಬಿಟ್ಟು ನೋಡ್ತಾ ಇರ್ತೀವಿ, ಬಟ್ ಕಾನ್ಸಂಟ್ರೇಷನ್ ಅಂತೂ ಇರೋದೇ ಇಲ್ಲ. ಸೊ ಮಕ್ಕಳಂತೂ ಏನಾದರೂ ಈ ಎಪಿಸೋಡ್ ನೋಡ್ತಾ ಇದ್ದರೆ ಅಂದ್ಕೊಳ್ಬೋದು, ಅಯ್ಯೋ ನಮ್ಗೆ ಯಾವ್ದು ಇಷ್ಟ ಇಲ್ವೋ ಅದೇ ನಮ್ಮ ಟೀಚರ್ಗೆ ಇಷ್ಟ ಅಂತ. ಅವ್ರು ನಾನು ಕ್ಲಾಸ್ ಮಿಸ್ ಮಾಡಿದ್ರೆ ಕೇಳ್ತಾರೆ, ಯಾಕೆ ಬರಲಿಲ್ಲ ನೀವು ಕ್ಲಾಸಿಗೆ ಬನ್ನಿ ಅಂತ. ಹೌದಾ? ಸೊ ನೀವು ಮಾತಾಡುವಾಗ ಜಗಳ ಆಡ್ದಾಗ ಆಗುತ್ತೆ ಅನ್ಸುತ್ತೆ. ಸೋಷಿಯಲ್ ಸೈನ್ಸ್ ಅಂತಲ್ಲ, ಕನ್ನಡ, ಇಂಗ್ಲೀಷ್ ಹಾಂ ಹಾಗೆ. ಹೌದು, ಇಷ್ಟು ಸಾಫ್ಟ್ ಸ್ಪೋಕನ್ ಟೀಚರ್ ಇದ್ರೆ ಮತ್ತಿನ್ನೇನಂತೆ, ಮಕ್ಕಳಿಗೆಲ್ಲ ತುಂಬ ಖುಷಿ ಆಗುತ್ತೆ ಅಲ್ವಾ? ಸೊ ಯಾವ ಟೀಚರ್ ಬೈಯೋದೇ ಇಲ್ಲ, ಅವರೇ ಬರಲಿ ನಮಗೆ. ಅಕ್ಕ ತೆಗಿಯೋದಾ? ಬಿಸಿ ಬಿಸಿ ಆಲೂ ಕಬಾಬ್ ರೆಡಿ. ಬಿಸಿ ಆಲೂ ಕಬಾಬ್. ಎಸ್, ಬಿಸಿ ಬಿಸಿ ಆಲೂ ಕಬಾಬ್. ಖಂಡಿತವಾಗ್ಲೂ ಇದನ್ನು ಸಾಸ್ ಜೊತೆಗೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸೊ ಮಳೆಗಾಲ ಆಗಿರಲಿ, ಚಳಿಗಾಲ ಆಗಿರಲಿ, ಈ ಥರ ಎಣ್ಣೆಯಲ್ಲಿ ಕರೆದ ಐಟಮ್ಸ್ ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟ. ಸಂಜೆ ಟೀ ಟೈಮ್ ಸ್ನ್ಯಾಕ್ಗೆ ಇದಂತೂ ಹೇಳಿ ಮಾಡಿಸಿದ್ದು. ತೀರಾ ಸುಲಭ, ಬೇಗ ಆಗುತ್ತೆ ಆ್ಯಂಡ್ ಟೇಸ್ಟಿ ಕೂಡ ಆಗಿರ್ಬೋದು. ಘಮ ಚೆನ್ನಾಗಿ ಬರ್ತಾ ಇದೆ. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಆಲೂ ಕಬಾಬ್ ತಯಾರಿಸುವ ವಿಧಾನ: ಮೊದಲು ಆಲೂಗಡ್ಡೆ ಹೋಳಿಗೆ, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಅರಿಶಿನ ಪುಡಿ, ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ,
ಒಂದು ಮೊಟ್ಟೆಯನ್ನು ಹೊಡೆದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಕರಿಯಿರಿ. ಈಗ ಬಿಸಿ ಬಿಸಿ ಆಲೂ ಕಬಾಬ್ ರೆಡಿ ಟು ಸರ್ವ್. ಎಸ್ ಸಮಿತಾ, ಎರಡು ಕೂಡ ಟೀ ಟೈಮ್ ಸ್ನ್ಯಾಕ್ಸ್ ಆ್ಯಕ್ಚುಲಿ. ಸೊ ಯಾವುದು ಫಸ್ಟ್ ಟೇಸ್ಟ್ ನೋಡೋಣ? ಬಿಸ್ಕೆಟ್. ನೀವು ಈ ಥರ ಏನಾದರೂ ಸ್ವೀಟ್ ಬಿಸ್ಕೆಟ್ ಮಾಡಿಕೊಟ್ರೆ ನನಗಂತೂ ಅಷ್ಟು ಇಷ್ಟ ಇಲ್ಲ. ಇದು ಖಾರ ಬಿಸ್ಕೆಟ್. ಸೊ ಟೇಸ್ಟ್ ನೋಡೋಣ. ಸೊ ವಿಲ್ ಹ್ಯಾವ್ ಹಾಫ್. ಸೊ ಒಳಗಿನ ಫಿಲ್ಲಿಂಗ್ ಕರೆಕ್ಟಾಗಿ ಕಾಣ್ತಾ ಇದೆ. ತಗೊಳ್ಳಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಟ್ರಾವೆಲ್ ಮಾಡಬೇಕು ಅಂತ ಇರುವಾಗ ಯೂಶ್ವಲಿ ನಾವೇನಾದರೂ ಸ್ನ್ಯಾಕ್ ತಗೊಂಡು ಹೋಗಬೇಕು ಅಂತಿದ್ರೆ ಇದನ್ನು ಮಾಡಿ ತಗೊಂಡು ಹೋಗ್ಬೋದು. ಬಿಕಾಸ್ ಏನಿದ್ರೂ ಕೂಡ ಈಗ ಇಫ್ ಸಪೋಸ್ ಈಗ ಇದರಲ್ಲಿ ಇದು ಗೋಧಿ ಹಿಟ್ಟಿಂದ ಮಾಡಿದ್ದು, ಸೊ ಅದಕ್ಕೂ ಬಾಜಿ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಅದು ಕಷ್ಟ ಅನಿಸುತ್ತೆ. ಈ ರೀತಿ ಇದನ್ನು ಮಾಡ್ಕೊಂಡು ತಗೊಂಡೋದ್ರೆ ಈಸಿ ಕೂಡ ತಿನ್ನೋದಕ್ಕೆ. ಟ್ರಾವೆಲಿಂಗ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಟ್ರಾವೆಲ್ ಮಾಡ್ತಾಯಿದ್ರು ಇದನ್ನಂತೂ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಆಪ್ಷನಲ್, ನಾವು ಬೇಕಿದ್ರೆ ಫ್ರೈ ಮಾಡ್ಕೊಳ್ಬೋದು, ಇಲ್ದಿದ್ರೆ ಹಾಗೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ? ಸೂಪರ್. ಸೊ ಇದು ಟೇಸ್ಟ್ ನೋಡೋಣ. ಕಬಾಬ್ ಅಂದರೆ ಎಲ್ಲರೂ ಕೂಡ ಟೂಟ್ ಪಡೋ ಅಂತ ತೊಗೊಳ್ಳಿ. ಬಿಸಿ ಬಿಸಿಯಾಗಿ ಕಬಾಬ್ ಅಂದರೆ ಈ ಥರ ಬಿಸಿ ಬಿಸಿ ಚೆನ್ನಾಗಿರುತ್ತೆ. ಹಾಗೆ ಈ ಕಡೆ ಯೂಶ್ವಲಿ ಅಮ್ಮ ಎಲ್ಲ ಮಾಡಿಕೊಟ್ರೆ ಆ ಕಡೆ ಹಾಕ ತಕ್ಷಣ ಈ ಕಡೆಯಿಂದ ತೆಗ್ದುಬಿಡ್ತೀವಿ. ಅದು ಆಮೇಲೆ ಇದು ನಾವು ಹೇಗೆ ಯಾವಾಗ ಕದ್ವಿ ಅಂತ ಗೊತ್ತಾಗೋದು ಯಾವಾಗ ಬಾಯಿಗೆ ಹಾಕೊಂಡು ಹೂ ಅಂತಿರುವಾಗ ಕದ್ರು ಅಂತ ಗೊತ್ತಾಗಿರುತ್ತೆ. ಎಸ್, ಬಟ್ ಎರಡೂ ಕೂಡ ಸೂಪರ್ ಟೇಸ್ಟ್. ನನಗಂತೂ ತುಂಬ ಹಿಡಿಸ್ತು. ಎಸ್ಪೆಷಲಿ ಇದಂತೂ ಔಟ್ಸ್ಟ್ಯಾಂಡಿಂಗ್, ಸೂಪರ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಆ ಐಡಿಯಾ ಇಷ್ಟ ಅನ್ನಿಸ್ತು ತುಂಬ. ಸೊ ಎಲ್ಲಾದರೂ ಈಗ ನಾನು ಹೇಳ್ದೆಲ್ಲ ಟ್ರಾವೆಲಿಂಗ್ಗೆ ಹೇಳಿ ಮಾಡಿಸಿದ್ದು ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸೊ ಈಗ ಮೊದಲು ಆ್ಯಸ್ ಅ ಸ್ಟೂಡೆಂಟ್ ಬಂದಿದ್ರಿ, ಈಗ ಆ್ಯಸ್ ಅ ಟೀಚರ್ ಬಂದಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ ಡಿಫ್ರೆನ್ಸ್? ಅಷ್ಟೇ, ತುಂಬ ಚೆನ್ನಾಗಿದೆ. ನೀವು ಟೀಚರ್ ಇರಿ, ಸ್ಟೂಡೆಂಟ್ ಇರಿ, ನಿಮ್ಮದು ರಿಯಾಕ್ಷನ್ ಇಷ್ಟೇ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು ಎರಡು ಡಿಶಸ್ ಕೂಡ. ಸೊ ನೀವು ಟೀಚರ್ ಆಗಿದ್ದೀರೋ ಸ್ಟೂಡೆಂಟ್ ಆಗಿದ್ರು, ಬಟ್ ನಾನಂತೂ ಇವತ್ತು ಒಬೀಡಿಯಂಟ್ ಸ್ಟೂಡೆಂಟ್. ನೀವು ಒಳ್ಳೆ ಟೀಚರ್, ಒಳ್ಳೆ ಅಡುಗೆ ಹೇಳ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ, ಇದು ನನ್ನ ಗುರುದಕ್ಷಿಣೆ. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸೊ ಕಬಾಬ್ ಎಲ್ಲ ಈ ಥರ ಬಿಸಿ ಬಿಸಿ ಇರುವಾಗಲೇ ತಿಂದ್ರೇ ಚೆನ್ನಾಗಿ. ನನಗಂತೂ ತುಂಬ ಖುಷಿ ಅನ್ನಿಸ್ತಾ ಇದೆ. ಹಾಗೆ ಒಂದಲ್ಲ ಎರಡಲ್ಲ ಮೂರಲ್ಲ ಅಂತ ತಿಂತಾನೇ ಹೋಗ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ಇದನ್ನು ಎರಡನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.